ಕುಂಪಲ ಭಾಗದಲ್ಲಿ ಪ್ರೇಕ್ಷಾಳಂತೆ ಮತ್ತೆ ಬೇರೆ ಯುವತಿಯರ ಬಾಳಲ್ಲಿ ಆಟವಾಡುವುದು, ಗಾಂಜಾ ವ್ಯಸನದ ಜೊತೆ ಕೈಜೋಡಿಸುವುದು, ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವುದನ್ನು ಕಂಡಲೇ ಕುಂಪಲ ಊರಿನವರು ವಿವಿಧ ಸಂಘಟನೆಗಳು ಸೇರಿಕೊಂಡು ಘಟನೆಗೆ ಕಾರಣರಾದವರ ಮನೆಯಲ್ಲೇ ಉಳಿಸುವುದಿಲ್ಲ, ಊರಲ್ಲಿರದ ಹಾಗೆ ನೋಡಿಕೊಳ್ಳುತ್ತೇವೆ ಎಂದು ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷ ಸತೀಶ್ ಕುಂಪಲ ಹೇಳಿದರು. ಕುಂಪಲ ಪರಿಸರದಲ್ಲಿ ನಡೆಯುತ್ತಿರುವ ಗಾಂಜಾ ವ್ಯಸನದ ವಿರುದ್ಧ ಆಶ್ರಯ ಕಾಲೋನಿಯಿಂದ ಕುಂಪಲ ಶಾಲಾ ಮೈದಾನದವರೆಗೆ ಹಮ್ಮಿಕೊಂಡ ಮೌನ ಪ್ರತಿಭಟನೆ ಹಾಗೂ ಜಾಗೃತಿ ಜಾಥಾವನ್ನ ಉದ್ದೇಶಿಸಿ ಮಾತನಾಡಿದರು. ಆಶ್ರಯ ಕಾಲೋನಿಯ ಯುವಕರು ಗೊತ್ತಿದ್ದು ಗೊತ್ತಿಲ್ಲದೆಯೋ ಗಾಂಜಾ ಚಟಕ್ಕೆ ಬಿದ್ದಿದ್ದಾರೆ. ಈ ಕೂಡಲೇ ಚಟದಿಂದ ದೂರ ಹಾಕುವ ಮುಖಾಂತರ ಮನೆಗಳನ್ನು ಬೆಳಗಿಸುವ ಕಾರ್ಯಕ್ಕೆ ಮುಂದಾಗಿದೆ. ಪ್ರೇಕ್ಷಾಳ ಸಾವಿನ ಬಳಿಕ ಆಗಿರುವ ಬೆಳವಣಿಗೆಯಿಂದಾಗಿ ಆಶ್ರಯ ಕಾಲೋನಿ ನಿವಾಸಿಗಳು ಮನೆಯಿಂದ ಹೊರಗೆ ಬರಲು ಹೆದರುವಂತಾಗಿದೆ. ಸಣ್ಣ ಕಾರ್ಯಕ್ರಮವಾದರೂ 200-300ರಷ್ಟು ಜನ ಸೇರುವ ಪ್ರದೇಶದಲ್ಲಿ ಗಾಂಜಾ ವಿರುದ್ಧದ ಹೋರಾಟಕ್ಕೆ ಜನ ಸೇರದೇ ಇರುವುದು ಹೆದರಿಕೆಯೇ ಕಾರಣವಾಗಿದೆ. ಸಮಾಜದ ಸ್ವಾಸ್ಥ್ಯವನ್ನ ಹಾಳುಗೆಡುವವರ ವಿರುದ್ಧ ಹೋರಾಟ ನಿರಂತರವಾಗಲಿದೆ. ಇಂದು ನಡೆದ ಜಾಗೃತಿ ಜಾಥಾ ಗಾಂಜಾ ವ್ಯಸನಿಗಳ ಕಟ್ಟಕಡೆಯ ಎಚ್ಚರಿಕೆ. ಮುಂದೆ ಇಂತಹ ದುಷ್ಕೃತ್ಯಗಳು ಮುಂದುವರೆದಲ್ಲೇ ಅಂತವರನ್ನ ಮನೆಯಲ್ಲೇ ಇರಲು ಬಿಡದೆ ಊರಿನಿಂದ ಓಡಿಸುತ್ತೇವೆ ಎಂದು ಎಚ್ಚರಿಸಿದರು. ಮನೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಆ ಕಾರಣಕ್ಕೋಸ್ಕರ ಹೇಳುದು, ಪೊಲೀಸ್ ಇಲಾಖೆ ಯಾರು ನಮ್ಮ ಊರಿಗೆ ಆ ರೀತಿಯ ಗಾಂಜಾವನ್ನು ತಂದು ಕೊಡ್ತಾರೆ ಅದರ ಬಗ್ಗೆ ತ್ವರಿತವಾದ ತನಿಖೆಯನ್ನು ಮಾಡಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಾವು ಎಚ್ಚೆತ್ತುಕೊಳ್ಳಬೇಕು. ಎಲ್ಲರೂ ಮಹಿಳೆಯರು ಮತ್ತು ನಮ್ಮ ಸಂಘಟನೆಗಳು ವಿಶೇಷವಾಗಿ ಎಚ್ಚೆತ್ತುಕೊಳ್ಳಬೇಕು. ನಮ್ಮ ಉಳ್ಳಾಲದಿಂದ ನಮ್ಮ ಬೇರೆ ಬೇರೆ ಭಾಗದಿಂದ ನಮ್ಮ ಊರಿಗೆ ಬಂದು ರಾತ್ರಿ 12 ಗಂಟೆ 1 ಗಂಟೆ ಈ ತರ ರಾತ್ರೋರಾತ್ರಿ ಈ ಭಾಗದಲ್ಲಿ ಕೂತ್ಕೊಂಡು ಬೇರೆ ಬೇರೆ ಚಟವನ್ನ ನಮ್ಮ ಯುವಕರಿಗೆ ಪ್ರೇರಣೆ ಕೊಡುವಂತ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವೆಲ್ಲ ಜಾಗೃತಿ ಆಗುವಂತ ಅವಶ್ಯಕತೆ ಇದೆ. ಮುಂದಕ್ಕೆ ಯಾವುದೇ ರೀತಿಯ ಈ ರೀತಿ ಘಟನೆ ಆದ್ರೆ ಯಾರು ಬರ್ಲಿ ಯಾರು ಬರದಿರ್ಲಿ, ನಾವೆಲ್ಲ ಇಷ್ಟು ಸಂಘಟನೆ, ಈ ಊರಿನಲ್ಲಿರುವ ಸಂಘಟನೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ. ನನಗೆ ಇವಾಗ ಆಶ್ರಯ ಕಾಲೋನಿಯಲ್ಲಿ ಬರುವಾಗ ಒಬ್ರು ಹೆಂಗಸರು ಮನೆಯ ಎದುರು ನಿಂತು ಹೇಳ್ತಾ ಇದ್ರು, ಮೋನೆ ತುನಕ ಬೇಜಾರಾಪನು ಪಾಪ ಮೋನೆ ಸೈತನಲ್ಲೇ ಕಾತಂದ್ರೆ ಎಷ್ಟು ಬೇಸರ ಆಗ್ತದೆ ಯೋಚನೆ ಮಾಡಿ. ಪಾಪ ಮೋಹನ್ ಶೆಟ್ಟಿ ಒಬ್ಬನೇ ಇದಕ್ಕೆ ಜವಾಬ್ದಾರಿಯ? ಅವರು ನಮ್ಮ ಸಮಾಜದ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಈ ಊರಿನ ಸ್ವಾಸ್ಥ್ಯದ ಬಗ್ಗೆ ಎಚ್ಚೆತ್ತು ಕೆಲಸ ಮಾಡುವುದು ತಪ್ಪ? ಜಾಗೃತಿ ಜಾಥಾದಲ್ಲಿ ದೇವಾನಂದ್ ಶೆಟ್ಟಿ, ಮೋಹನ್ ಶೆಟ್ಟಿ, ಕಿಶೋರ್, ವತ್ಸಲ, ದೇವಕಿ, ಶಿವಾನಂದ್ ಟೈಲರ್, ಅಶ್ವಿತ್, ಗಂಗಾಧರ್ ಶೆಟ್ಟಿ ಮೊದಲಾದವರು ಹಾಜರಿದ್ದರು. ನಾವು ನಮ್ಮ ಶಕ್ತಿಯನ್ನು ಇಂದು ತೋರ್ಪಡಿಸಬೇಕಾಗಿದೆ. ಕುಂಪಲ ಪರಿಸರದ ನಾಗರಿಕರು, ಕುಂಪಲ ಪರಿಸರದ ಕುಂಪಲದ ಗಾಂಜಾ ವ್ಯಸನದ ವಿರುದ್ಧ ಸುಮಾರು ವರ್ಷಗಳಿಂದ ಈ ಬಗ್ಗೆ ಎಲ್ಲರ